ವೀರ ಸಾವರ್ಕರ್ ಹೆಸರು ಹೇಳಿಕೊಂಡು ಬಿಜೆಪಿ ಎಸ್ಡಿಪಿಐ ಪಕ್ಷಗಳು ರಾಜಕೀಯ ಡೊಂಬರಾಟ ಮಾಡುತ್ತಿವೆ. ಇದು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಮಾಡುತ್ತಿರುವ ಒಳ ಸಂಚಿನ ಪಾಕ ಎಂದು ಅಖಿಲ ಭಾರತ ಹಿಂದೂ ಮಹಾಸಭಾ ಪಕ್ಷ ಆಪಾದಿಸಿದೆ. ಪಕ್ಷದ ರಾಜ್ಯಾಧ್ಯಕ್ಷ ರಾಜೇಶ್ ಪವಿತ್ರನವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಬಿಜೆಪಿಗೆ ಪಂಡಿತ್ ನಾಥೂರಾಮ್ ಗೂಡ್ಸೆ ಬೇಕಾಗಿಲ್ಲ, ಆದರೆ ಸಾವರ್ಕರ್ ಬೇಕಾಗಿದೆ. ಇದೆಂಥ ದ್ವಂದ್ವ? ಸಾವರ್ಕರ್ ನಮ್ಮ ನಾಯಕರು, ಅವರು ಕಟ್ಟಿದ ಪಕ್ಷ ನಮ್ಮದು. ನಾವು ಗೂಡ್ಸೆಯನ್ನ ಆರಾಧಿಸುತ್ತೇವೆ, ಸಾವರ್ಕರ್ ಅವರನ್ನ ಕೂಡ ಆರಾಧಿಸುತ್ತೇವೆ ಎಂದರು. ಅಖಿಲ ಭಾರತ ಹಿಂದೂ ಮಹಾಸಭಾವನ್ನ ಮುಗಿಸಲು ಬಿಜೆಪಿ ನಿರಂತರ ಪ್ರಯತ್ನಿಸುತ್ತಲೇ ಬಂದಿದೆ. ಎಸ್ಡಿಪಿಐ ಹುಟ್ಟಿಕೊಳ್ಳಲು ಬಿಜೆಪಿಯ ಕಾರಣ. ಈಗ ಅವರ ವಿರುದ್ಧವೇ ಇವರು ಹೋರಾಡುವ ನಾಟಕ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಜಾತ್ಯತೀತ ಪಕ್ಷಗಳು, ಅವುಗಳು ಒಂದೇ ನಾಣ್ಯದ ಮುಖಗಳು. ಬಿಜೆಪಿಗೆ ನಾವು ಬೇಡ, ಹಾಗಾದ್ರೆ ನಮ್ಮ ನಾಯಕರಾದ ಸಾವರ್ಕರ್ ಅವರು ಯಾಕೆ ಬೇಕು? ಈ ರಾಜಕೀಯ ಡೊಂಬರಾಟಕ್ಕೆ ಹಿಂದೂಗಳು ಬಲಿಯಾಗಬಾರದು ಎಂದು ಹೇಳಿದರು. ಇವತ್ತು ಸಾವರ್ಕರ್ ವಿಚಾರದಲ್ಲಿ ಎಸ್ಡಿಪಿಐ ಅನ್ನುವಂಥ ಒಂದು ಪಕ್ಷ ಅದಕ್ಕೆ ವಿರೋಧ ಮಾಡಿದಾಗ ಅಲ್ಲಿ ವಿರೋಧ ಕಂಡುಬಂತು. ನಾವು ಅದನ್ನು ಸ್ವಾಗತ ಮಾಡಿದಾಗ, ಯಾಕಂದ್ರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರವನ್ನು ಅದಕ್ಕೆ ಅಡ್ಡಿಪಡಿಸಿದಾಗ ಹೋರಾಟ ಮಾಡುವಂಥದ್ದೇ. ನಾವು ಗಮನಿಸಿ ನೋಡಬೇಕಾಗ್ತದೆ, ಈ ದೇಶದಲ್ಲಿ ಜಾತ್ಯತೀತ ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್, ಇನ್ನೊಂದು ಜಾತ್ಯತೀತ ಪಕ್ಷ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ. ಈ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಪ್ರಾರಂಭ ಎಲ್ಲಿಂದ ಆಯಿತು ಅನ್ನೋದನ್ನು ನಾವೆಲ್ಲ ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕು. ನಾನು ನನ್ನ ಹಿಂದೂ ಕಾರ್ಯಕರ್ತರ ಹತ್ರ ನಾನು ಇದನ್ನು ಹೇಳ್ತಾ ಇದ್ದೇನೆ, ನೀವು ಯಾವುದೇ ರಾಜಕೀಯ ಒಂದು ದೊಂಬರಾಟಕ್ಕೆ ಹಿಂದೂ ಕಾರ್ಯಕರ್ತರು ಬಲಿಯಾಗಬಾರದು. ಈ ಎಸ್ಡಿಪಿಐ ಅಂತ ಒಂದು ಪಕ್ಷವನ್ನು ಹುಟ್ಟು ಹಾಕಿದವರು ಯಾರು? ಇದಕ್ಕೆ ಕಾರಣಕರ್ತರು ಯಾರು? ಇವತ್ತು ಅದರ ಜೊತೆ ಅಧಿಕಾರವನ್ನು ಹಂಚಿಕೊಳ್ಳುವಂತ ಭಾರತೀಯ ಜನತಾ ಪಾರ್ಟಿ ಇದರ ಬಗ್ಗೆ ಪ್ರತಿಭಟನೆ ಮಾಡ್ತದೆ ಅಂತ ಹೇಳಿದ್ರೆ ಇದು ನಾವು ಇದಕ್ಕೆ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಹಿಂದೂ ಮಹಾಸಭೆಯನ್ನು ವ್ಯವಸ್ಥಿತವಾಗಿ ಮುಗಿಸುವಂತ ಷಡ್ಯಂತ್ರದಲ್ಲಿ ನೀವು ನಮ್ಮ ನಾಯಕರ ಹೆಸರನ್ನು ಹೇಳುವಂತದ್ದು, ಇದನ್ನು ನಾವು ಖಂಡಿಸ್ತೇವೆ. ಸಾವರ್ಕರ್ ಅವರು ಹಿಂದೂ ಮಹಾಸಭಾದ ನಾಯಕರು, ಆದ್ರಿಂದ ನಿಮಗೆ ಹಿಂದೂ ಮಹಾಸಭೆ ಬೇಡವಾದ್ರೆ ಸಾವರ್ಕರ್ ಯಾಕೆ ಬೇಕು ನಿಮಗೆ? ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಧರ್ಮೇಂದ್ರ ಮಾತನಾಡಿ, ಹಿಂದೂಯೇತರನ್ನ ಬಿಜೆಪಿ ಯಾವಾಗ ಹೊರಗಿಡುತ್ತದೋ ಆಗ ಅದು ಹಿಂದೂ ಪರ ಪಕ್ಷವಾಗುತ್ತದೆ. ಆಗ ನಾವು ಅವರನ್ನ ಒಪ್ಪುತ್ತೇವೆ. ದೇಶದಲ್ಲಿರುವ ಏಕೈಕ ಹಿಂದೂ ಪಕ್ಷವೆಂದರೆ ಅಖಿಲ ಭಾರತ ಹಿಂದೂ ಮಹಾಸಭಾ ಮಾತ್ರ. ನಮ್ಮಲ್ಲಿ ಹಿಂದೂಗಳಿಗೆ ಮಾತ್ರ ಅವಕಾಶವಿದೆ. ಹಿಂದೂಗಳಿಗೆ ಎಸ್ಡಿಪಿಐ ಶತ್ರು, ಆದರೆ ಎಸ್ಡಿಪಿಐಗೆ ಮುಸ್ಲಿಮರೇ ಶತ್ರು. ಎಸ್ಡಿಪಿಐ ಬೆಳೆದರೆ ಇನ್ನೊಂದು ತಾಲಿಬಾನ್ ಸೃಷ್ಟಿಯಾಗ್ತದೆ ಎಂದು ಹೇಳಿದರು. ಇಲ್ಲಿ ನಮ್ಮ ದೇಶದಲ್ಲಿ ಕಾನೂನು ಯಾವ ರೀತಿಯಲ್ಲಿದೆ ಅಂದ್ರೆ, ರಾಷ್ಟ್ರಪತಿಯಿಂದ ಹಿಡಿದು ಒಬ್ಬ ಕಸ ಗುಡಿಸುವವನಿಗೆ ಒಂದೇ ಕಾನೂನು ಆಗಾದ್ರೆ ಇದು ಯಾಕೆ ಸಿದ್ದರಾಮಯ್ಯನವರಿಗೆ ಅಪ್ಲೈ ಆಗಲ್ಲ? ಅದೇ ಮುಂದುವರೆದ ಭಾಗವೇ ನಿನ್ನೆ ನಡೆದಿರುವಂತಹ ಘಟನೆಗಳು. ನಾನು ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ಅಧ್ಯಕ್ಷರು ಒಂದು ಮಾತನ್ನ ಕೇಳಿದ್ರು, ಈ ಹೊಂದಾಣಿಕೆ ರಾಜಕಾರಣ ಅಂತ. ನಿನ್ನೆ ಕೂಡ ಅದು ಮಾತು ಬಂತು. ನಾನು ಹೇಳ್ತೇನೆ, ಎಸ್ಡಿಪಿಐ ಜೊತೆಯಲ್ಲೇ ಮಂಗಳೂರಿನ ಮಹಾನಗರ ಪಾಲಿಕೆಯ ವಾಮಂಜೂರು ಎಂಬ ಕ್ಷೇತ್ರದಲ್ಲಿ ಜಂಟಿಯಾಗಿ ಅವರು ವಿಜಯೋತ್ಸವವನ್ನು ಆಚರಣೆ ಮಾಡಿದ್ರು. ನಾನು ಕೇಳಿದೆ ರಾಜಕೀಯ ನಾಯಕರುಗಳಲ್ಲಿ, ಸ್ವಾಮಿ ನಿಮ್ಗೆ ಒಂದು ಸ್ವಲ್ಪ ಆದ್ರೂ ಮಾನ ಮರ್ಯಾದೆ ಇದೆಯಾ? ಯಾವ ಹಿಂದುತ್ವದ ಆಧಾರದ ಮೇಲೆ ನೀವು ರಾಜಕಾರಣಕ್ಕೆ ಬಂದಿರಾ? ಅದೇ ಹಿಂದುತ್ವವನ್ನು ವಿರೋಧ ಮಾಡಿದ ಎಸ್ಡಿಪಿಐ ಜೊತೆಯಲ್ಲಿ ನೀವಿದ್ದೀರಾ ಅಂತ ಹೇಳುವಾಗ ಇದೊಂದು ರಾಜಕೀಯದ ಅಂಗ ಅಂತ ಹೇಳಿದ್ರು. ಅಲ್ಲ ಅಂತ ನನಗೆ ಹೇಳೋಕೆ ಅವರಿಗೆ ಬರಲ್ಲ. ಯಾಕೆಂದ್ರೆ ಕಾಶ್ಮೀರದಲ್ಲಿ ಮುಫ್ತಿ ಮೊಹಮ್ಮದ್ ಸೈಯದ್ ನಮ್ಮ ಮಗಳು ರುಬ್ರಿ ಅವರ ಜೊತೆಯಲ್ಲಿ ಪಿಡಿಪಿಐ ಜೊತೆಯಲ್ಲಿ ಸರ್ಕಾರ ಮಾಡ್ತಾರೆ. ನೀವು ಇಲ್ಲಿ ಹೇಳ್ತೀರಿ ನೈತಿಕತೆ, ಸಮಾಜ ಸಿದ್ಧಾಂತಗಳು, ರಾಷ್ಟ್ರೀಯವಾದವನ್ನ ಪ್ರತಿಪಾದಿಸ್ತೀರಿ. ಅಲ್ಲೊಂದು ನ್ಯಾಯ, ಇಲ್ಲೊಂದು ನ್ಯಾಯ, ಅಲ್ಲಿ ಹಿಂದೂಗಳಿಗೆ ಒಂದು ನ್ಯಾಯ, ಇಲ್ಲೊಂದು ಹಿಂದೂಗಳಿಗೆ. ಇದು ಯಾವುದು? ಹಾಗಾದ್ರೆ ಇದನ್ನು ನಾವು ಏನನ್ನು ಬೇಕು ಸಾವರ್ಕರ್ ವಿಚಾರದಲ್ಲಿ? ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಪ್ರೇಮ್ ಪೊಳಲಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಧನ್ಯಕುಮಾರ್ ಬೆಳಂದೂರು, ಪುತ್ತೂರು ಕ್ಷೇತ್ರದ ಅಧ್ಯಕ್ಷ ನವೀನ್ ಕುಲಾಲ್, ಜಿಲ್ಲಾ ಹಿಂದೂ ಯುವ ಸಭಾ ಅಧ್ಯಕ್ಷ ರಾಜೇಶ್ ಪ್ರಸಾದ್ ಉಪಸ್ಥಿತರಿದ್ದರು.